ವರ್ಷದಿಂದ ವರ್ಷಕ್ಕೆ ಶಾಲೆಗಳಲ್ಲಿನ ಪೀಠೋಪಕರಣಗಳು ಹಳೆಯದಾಗಿ ಸ್ಟೋರ್ ರೂಮ್ಸ್ ಇರುವುದು ಮಾಮೂಲಿ. ಆದರೆ ಬಂಟ್ವಾಳ ತಾಲೂಕಿನ ಮೂಡಂಬೈಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುರಿದ ಪೀಠೋಪಕರಣಗಳಿಂದಲೇ ಹೊಸ ಪೀಠೋಪಕರಣಗಳನ್ನು ತಯಾರಿಸಿ ಪ್ರಯೋಗವೊಂದು ಗಮನ ಸೆಳೆದಿದೆ. ಬಂಟ್ವಾಳ ತಾಲೂಕಿನ ಮೂಡಂಬೈಲು ಸರ್ಕಾರಿ ಶಾಲೆಗೆ 90 ವರ್ಷದ ಇತಿಹಾಸವಿದ್ದು, ಶಾಲೆಯಲ್ಲಿದ್ದ ಮುರಿದ ಬೆಂಚು ಬಾಗಿಲುಗಳನ್ನು ಬಳಸಿಕೊಂಡು ಶಾಲೆಯ ಹಳೆ ವಿದ್ಯಾರ್ಥಿಯೊಬ್ಬರು ಹೊಸ ಪೀಠೋಪಕರಣಗಳನ್ನು ತಯಾರಿಸಿದ್ದಾರೆ. ಶಾಲಾ ಮುಖ್ಯ ಶಿಕ್ಷಕ ಅರವಿಂದ ಕುಡ್ಲ ಅವರ ಯೋಚನೆಯಂತೆ ಹಳೆ ವಿದ್ಯಾರ್ಥಿಯಾಗಿರುವ ರಮೇಶ್ ಆಚಾರ್ಯರು ಸುಮಾರು 1 ತಿಂಗಳ ಕಾಲ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ್ದು, ಯಾರಿಗೂ ಬೇಡವಾಗಿದ್ದ ಮುರಿದ ಬೆಂಚ್, ಡೆಸ್ಕ್, ಬಾಗಿಲಿನ ಮರಗಳನ್ನು ಬಳಸಿಕೊಂಡು ಶಾಲೆಗೆ ಪೋಡಿಯಂ, ಪೇಪರ್ ರೀಡಿಂಗ್ ಡೆಸ್ಕ್, ಪುಸ್ತಕದ ಕಪಾಟು, ಕಿಚನ್ ಶೆಲ್ಫ್, ನಲಿಕಲಿ ಡೆಸ್ಕ್ ಅನ್ನು ತಯಾರಿಸಿಕೊಟ್ಟಿದ್ದಾರೆ. ಶಾಲಾ ಮುಖ್ಯ ಶಿಕ್ಷಕ ಅರವಿಂದ ಕುಡ್ಲ ಅವರು ಹೇಳುವಂತೆ, ವಿಪ್ರೋ ಸಂಸ್ಥೆಯ ಮಹೋನ್ನತ ಯೋಜನೆಯ ಆಶಯದಂತೆ ಸುಸ್ಥಿರ ಅಭಿವೃದ್ಧಿಯ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಭಾಗವಾಗಿ ರಮೇಶ್ ಆಚಾರ್ಯರನ್ನು ಸಂಪರ್ಕಿಸಿದಾಗ ಸಂತಸದಿಂದ ಒಪ್ಪಿಕೊಂಡು ನಮ್ಮ ಕಲ್ಪನೆಯನ್ನು ಸಾಕಾರಗೊಳಿಸಿದ್ದಾರೆ ಎಂದರು. ಶಾಲೆಗೆ 90 ವರ್ಷ ತುಂಬ್ತಾ ಇದೆ, 90 ಇಯರ್ಸ್ ತುಂಬ್ತಾ ಇದೆ. ಶಾಲೆಯಲ್ಲಿ ಒಂದು ಪ್ರೋಗ್ರಾಮ್ ಎಲ್ಲ ಆಗುವಾಗ ಒಂದು ಪೋಡಿಯಂ ಬೇಕು ಅಂತ ನಮಗೆಲ್ಲ ಯೋಚನೆ ಬಂತು. ಪೋಡಿಯಂ ಮಾಡೋದಾದ್ರೆ ಹೊಸ ಮರ ಕೊಟ್ಟು ಮಾಡೋದ್ರೆ ತುಂಬ ಖರ್ಚಾಗ್ತದೆ, ಏನು ಮಾಡೋಣ ಅಂತ ಯೋಚನೆ ಬಂದಾಗ ಶಾಲೆಯ ಹಳೆಯ ಡೆಸ್ಕ್ ಬೆಂಚ್ಗಳು ಒಂದು ರೂಮಲ್ಲಿ ಅನಾಥವಾಗಿ ಬಿದ್ದಿದ್ವು. ಅಂದರೆ ಅದನ್ನು ಬಳಸ್ಲಿಕ್ಕೆ ಆಗ್ತಾ ಇಲ್ಲ, ಮುರಿದಿದ್ದಾವೆ, ಹಾಗೆ ಗೆದ್ಲು ಹಿಡಿದಿದೆ. ಮತ್ತೆ ಈಗ ಹೊಸ ಕೆಲವು ಡೆಸ್ಕ್ಗಳು ಬಂದಿರೋದೇ ನಮಗೆ ಸಾಕಾಗುವಷ್ಟು ಇರುವುದರಿಂದ ನಾವು ಅದನ್ನು ಬಳಸ್ತಾ ಇಲ್ಲ, ಹಳೆಯ ಡೆಸ್ಕ್ ಬೆಂಚ್ಗಳನ್ನು. ಆ ಹಳೆಯ ಡೆಸ್ಕ್ ಬೆಂಚ್ಗಳು ಸುಮಾರು 50-60 ವರ್ಷ ಹಳತ್ತು ಕೂಡ ಇದೆ. ಹೊಸ ಮರ ತಂದು ಮಾಡುವ ಬದಲು ಅದೇ ಹಳೆಯ ಮರದಿಂದ ಪೋಡಿಯಂ ಮಾಡಿದರೆ ಹೇಗೆ, ಭಾಷಣ ಮಾಡ್ಲಿಕ್ಕೆ ಒಂದು ಪೋಡಿಯಂ ಮಾಡಿದರೆ ಹೇಗೆ ಅಂತ ಯೋಚನೆ ಮಾಡಿ